ಯರಮಾಳು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಮಂದಿರದಲ್ಲಿ ವಾರ್ಷಿಕ ನವರಾತ್ರಿ ಉತ್ಸವ 9 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂದಿರದ ಆಡಳಿತ ಸಮಿತಿಯ ಪ್ರಮುಖರಾದ ರವಿಪ್ರಕಾಶ್, ಪ್ರತಿ ವರ್ಷವೂ ನವರಾತ್ರಿ ಉತ್ಸವವು ನಮ್ಮ ಗ್ರಾಮದ ಜನರ ಸಹಕಾರದಿಂದ ಬಹಳ ಅದ್ದೂರಿಯಾಗಿ ನಡೆಯುತ್ತಿದೆ. ಇಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಜಾತಿ ಮತ ಭೇದ ಮರೆತು ಬಹುತೇಕ ಮಂದಿ ಪಾಲ್ಗೊಳ್ಳುತ್ತಿದ್ದು, ಪ್ರತಿದಿನವೂ ಭಜನಾ ಕಾರ್ಯಕ್ರಮ, ಪ್ರಸಾದ ವಿತರಣೆ ಹಾಗೂ ರಾತ್ರಿ ಅನ್ನ ಪ್ರಸಾದವು ವಿತರಣೆಯಾಗುತ್ತಿದೆ. ನವರಾತ್ರಿಯ ಸಂದರ್ಭ ಬಹುತೇಕರು ನವರಾತ್ರಿ ಪೂಜೆ ಸಲ್ಲಿಸುತ್ತಿರುವುದರಿಂದ ಬಹಳಷ್ಟು ಅದ್ದೂರಿಯಾಗಿ ನವರಾತ್ರಿ ಉತ್ಸವ ನಡೆಯುವಂತಾಗಿದೆ ಎಂದರು. ಇಲ್ಲಿ ವರ್ಷ ಪ್ರತಿ ನಡೆಯುವಂಥ ನವರಾತ್ರಿ ಪೂಜೆಯ 56ನೇ ದಿವಸದ ಪೂಜೆಯನ್ನು ನಾವು ನೆರವೇರಿಸಿದ್ದೇವೆ. ಭಕ್ತಾದಿಗಳೆಲ್ಲ ಸೇರಿ ಇವತ್ತು 7:30 ಗಂಟೆಗೆ ಭಜನಾ ಪ್ರಾರಂಭ ಮಾಡಿ 9:30 ಗಂಟೆಗೆ ನಾವು ಮಂಗಳ ಮಾಡಿ ಈಗ ಅನ್ನಸಂತರ್ಪಣೆ ಪ್ರಸಾದದಲ್ಲಿ ವಿತರಣವಾಗಿದೆ. ಇವತ್ತಿನ ಸೇವೆಯನ್ನು ಎಲ್ಲ ಭಕ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನಡೆಸಲಿದ್ದಾರೆ. ಎಲ್ಲರಿಗೂ ಆ ನವರಾತ್ರಿಯ ದೇವರು ಅಮ್ಮನವರು ಎಲ್ಲರಿಗೂ ಶುಭವನ್ನು ಹರಸಿದೆ ಅಂತ ಹೇಳುತ್ತಾ, ಈ ಸಂದರ್ಭ ಮಾತೃ ಸಂಸ್ಥೆಯ ಅಧ್ಯಕ್ಷ ರತ್ನಾಕರ್ ಕೋಟ್ಯಾನ್, ಕಾರ್ಯದರ್ಶಿ ನಾಗೇಶ್ ಪ್ರಸನ್ನ, ಪ್ರಮುಖರಾದ ವಿಶ್ವನಾಥ್ ಕೋಟ್ಯಾನ್, ನಾರಾಯಣ್, ಜಯಕರ್, ರಾಜೇಶ್, ಸತೀಶ್, ಮನೋಹರ್, ಪ್ರವೀಣ್ ಮೊದಲಾದವರು ಉಪಸ್ಥಿತರಿದ್ದರು.